ಪ್ರಧಾನಮಂತ್ರಿಗಳಾಗಿದ್ದಂಥ ಬಲಿಷ್ಠ ಪ್ರಧಾನಿಗಳಿಂದ ದಿವಂಗತ ಇಂದಿರಾ ಗಾಂಧಿಯವರ ಪುಣ್ಯತಿಥಿಯ ಒಂದು ಆಚರಣೆಯನ್ನು ನಾವು ನಮ್ಮ ಬ್ಲಾಕ್ ಕಾಂಗ್ರೆಸ್ನಲ್ಲಿ ಇವತ್ತು ಮಾಡ್ತಾ ಇದ್ದೇವೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನಿರ್ದೇಶನದ ಪ್ರಕಾರ ಇವತ್ತು ಎಲ್ಲ ಬ್ಲಾಕ್ ಕಾಂಗ್ರೆಸ್ಗಳಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ನಡೆಯುತ್ತಾ ಇದೆ. ಇವತ್ತಿನ ಈ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಸಮಾರಂಭದ ಅಧ್ಯಕ್ಷತೆಯನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಶೆಟ್ಟಿ ಅವರು ವಹಿಸಿಕೊಳ್ಬೇಕಾಗಿ ಕೇಳಿಕೊಂಡು ಅವರಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಈ ಕಾರ್ಯಕ್ರಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮಗೆ ದಿಕ್ಸೂಚಿ ಭಾಷಣ ಇಂದಿರಾ ಗಾಂಧಿ ಅವರನ್ನು ಮಾಡಲಿಕ್ಕಿರುವಂತಹ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಕೂಡಾದ ಮಾಜಿ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಇಬ್ರಾಹಿಂ ಕೋಟ್ಯಾಲ್ ಅವರನ್ನು ಮುಂದಿದ್ದಾರೆ. ಅವರು ನಿಮ್ಮೆಲ್ಲರ ಪರವಾಗಿ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರಾದ ಸುರೇಶ್ ಭಟ್ನಗರ್ ಅವರನ್ನು ಮುಂದಿದ್ದಾರೆ. ಅವರಿಗೆ ಸ್ವಾಗತ ಮಾಡ್ತಾರೆ. ಜಿಲ್ಲಾ ಕಾಂಗ್ರೆಸ್ನ ವೀಕ್ಷಕರಾದ ಮಲ್ಲಿಕಾ ಪ್ರಸಾದ್ ಅವರನ್ನು ಮುಂದಿದ್ದಾರೆ. ಅವರನ್ನು ಕೂಡ ನಾವು ಜಿಲ್ಲಾ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ NS ಕರೀಮುಲ್ಲಾ ಅವರನ್ನು ನಾವು ಸ್ವಾಗತ ಮಾಡ್ತೇವೆ. ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದ ದೇವತಿ ಉಳ್ಳಾರ್ ಅವರು, ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿಯಾದ ಸುರೇಖ ಚಂದ್ರಾಸರ ಅವರು, ಬ್ಲಾಕ್ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ ಆಲ್ವಿ ಸೋದರ ಅವರನ್ನು ಸ್ವಾಗತಿಸಿ, ನಮ್ಮ ಎಂಟಕ್ಕಿನ ಕ್ಷೇತ್ರದ ಅಧ್ಯಕ್ಷ ಹರೀಶ್ ರಾವ್ ಅವರನ್ನು, ಬ್ಲಾಕ್ ಕಾಂಗ್ರೆಸ್ನ ಸಂಘಟನಾ ಕಾರ್ಯದರ್ಶಿ ಇಕ್ಬಾಲ್ ಸಾಮೂಹಿಕ ಅವರನ್ನು ಎಲ್ಲರ ಪರವಾಗಿ ಸ್ವಾಗತ ಮಾಡಿದರು. ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಕಾರ್ಯದರ್ಶಿ ಜಕರಿಯಾ ಮಲ್ಲಾರ್ ಅವರನ್ನು ಸ್ವಾಗತಿಸಿದರು. ವಿಧಾನಸಭಾ ಕ್ಷೇತ್ರದ ನಮ್ಮ ಸಾಮಾಜಿಕ ಜಾಲತಾಣದ ರಾಬಿಲ್ ಅವರನ್ನು ಎಲ್ಲರ ಪರವಾಗಿ, ಬ್ಲಾಕ್ ಕಾಂಗ್ರೆಸ್ಸಿನ ಖಜಾಂಚಿಗಳು ನಮ್ಮೆಲ್ಲರ ಆತ್ಮೀಯರಾದಂಥ ಬಂದಿರುವಂಥ ಎಲ್ಲ ತಾಲೂಕು ಪಂಚಾಯತ್ನ ಸದಸ್ಯರುಗಳನ್ನು, ಪಕ್ಷದ ಎಲ್ಲ ಮುಖಂಡರುಗಳನ್ನು ಒಂದೇ ವಾಕ್ಯದಲ್ಲಿ ಸ್ವಾಗತ ಮಾಡಿಕೊಂಡು, ಇಂದಿರಾ ಗಾಂಧಿಯವರ ಬಗ್ಗೆ ನಾವೆಲ್ಲ ಕೇಳಿದ್ದೇವೆ. ಇಂದಿರಾ ಗಾಂಧಿಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಕಾರಣದಲ್ಲಿ ಇಂದಿರಾ ಎಂದರೆ ಇಂಡಿಯಾ, ಇಂಡಿಯಾ ಎಂದರೆ ಇನ್ನೂ ಇಂದಿರಾ ಎಂಬ ವಾಕ್ಯದೊಂದಿಗೆ ದೇಶವನ್ನು ಬಲಿಷ್ಠಗೊಳಿಸಿದಂಥ ಇಂದಿರಾ ಗಾಂಧಿಯವರು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಅಪಾರವಾದದ್ದು. ಬಹುಶಃ ನಾವೆಲ್ಲರೂ ಕೂಡ ಅವರಿಗೆ ಗೌರವವನ್ನು ಸಲ್ಲಿಸಿಕೊಂಡು, ಅವರು ಯಾವ ರೀತಿಯಲ್ಲಿ ಮರಣವನ್ನು ಕೂಡ ನಮಗೆಲ್ಲರಿಗೂ ಗೊತ್ತಿದೆ. ಈ ದೇಶಕ್ಕಾಗಿ ತಮ್ಮ ಸರ್ವಸ್ವವನ್ನು ಕಳೆದುಕೊಂಡು ತನ್ನ ಕುಟುಂಬವನ್ನು ಈ ದೇಶಕ್ಕಾಗಿ ತ್ಯಾಗ ಮಾಡಿದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ನಮ್ಮ ಪಕ್ಷದ ಒಂದು ಆಸ್ತಿಯಾಗಿದ್ದರು. ಅವರಿಗೆ ನಾವೆಲ್ಲರೂ ಗೌರವ ಸಲ್ಲಿಸುವುದು ಕಾಂಗ್ರೆಸ್ನ ಪ್ರತಿಯೊಬ್ಬರ ಕರ್ತವ್ಯ ಕೂಡ ಆಗಿದೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಮಹಿಳೆಯರು, ಪಕ್ಷದ ಮುಖಂಡರು ಭಾಗವಹಿಸಿ ಎಲ್ಲರಿಗೂ ಸ್ವಾಗತ ಮಾಡಿಕೊಂಡು ಮುಂದಿನ ಕಾರ್ಯಕ್ರಮ ಪುಷ್ಪನಮನ ಇಂದಿರಾ ಗಾಂಧಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿಕೊಂಡು ನಂತರ ನಾವು ಕಾರ್ಯಕ್ರಮವನ್ನು ಮುಂದುವರಿಸುತ್ತೇವೆ.
ಇಂದಿರಾ ಗಾಂಧೀಜಿಯವರು ಈ ದೇಶದ ಪ್ರಧಾನಮಂತ್ರಿ ಆಗುವವರೆಗೆ ನಿಜವಾದ ಆರ್ಥಿಕ ಸ್ವಾತಂತ್ರ್ಯ ಎಲ್ಲ ಭಾರತೀಯರಿಗೂ ಸಿಕ್ಕಿರಲಿಲ್ಲ. ಇದು ನಿಜ, ಇದನ್ನು ಎಲ್ಲರೂ ಕೂಡ ಹೋಗ್ತಾರೆ. ಆವತ್ತು ದಲಿತರ ಸ್ಥಿತಿ ಬಹಳ ಶೋಚನೀಯವಾಗಿತ್ತು, ಗೇಣಿದಾರರ ಸ್ಥಿತಿ ಬಹಳ ಶೋಚನೀಯವಾಗಿತ್ತು, ಕಾರ್ಮಿಕರ ಸ್ಥಿತಿ ಬಹಳ ಶೋಚನೀಯವಾಗಿತ್ತು, ರೈತರ ಬಗ್ಗೆ ಕೂಡ ಬಹಳ ಕಷ್ಟದಲ್ಲಿದ್ದಂಥ ಪರಿಸ್ಥಿತಿ ಅದಾಗಿತ್ತು. ಇದನ್ನೆಲ್ಲ ಅರ್ಥ ಮಾಡಿಕೊಂಡ ಶ್ರೀಮತಿ ಇಂದಿರಾ ಗಾಂಧೀಜಿಯವರು ಈ ದೇಶದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಕಾನೂನಿನ ಮೂಲಕ ಮಾಡಿದರು. ಭೂ ಮಸೂದೆಯನ್ನು ಪಾಸು ಮಾಡುವುದರ ಮೂಲಕ ಗೇಣಿದಾರರನ್ನು ಭೂಮಾಲಕರನ್ನಾಗಿ ಮಾಡಿದರು. ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡುವ ಮೂಲಕ ಬಡ ವರ್ಗಕ್ಕೆ ಬ್ಯಾಂಕಿನ ಸಾಲವನ್ನು ಸಿಗುವಂಥ ವ್ಯವಸ್ಥೆಯನ್ನು ಮಾಡಿದರು. ಹಾಗೆಯೇ ಜಮೀನ್ದಾರಿ ಪದ್ಧತಿಯನ್ನು ರದ್ದು ಮಾಡಿದರು. ಇದರಿಂದಾಗಿ ಈ ದೇಶದಲ್ಲಿರ್ತಕ್ಕಂಥ ಕೋಟ್ಯಾಂತರ ಗೇಣಿದಾರರು ಭೂಮಾಲಕರಾಗಿ ಪರಿವರ್ತನೆಗೊಂಡರು. ಉಳುವವನೇ ಹೊಲದ ಕೊಡೆಯನ್ನಾಗಿ ಮಾಡಿದ ಕೀರ್ತಿಯಾಗಿ ಅಂತ ಹೇಳಿದರೆ ಅದು ಶ್ರೀಮತಿ ಇಂದಿರಾ ಗಾಂಧಿ. ಇವತ್ತು ಬಹಳ ದುಃಖ ನಮಗೆ, ಯಾಕಂತ ಹೇಳಿದರೆ ಅಂಥ ಒಬ್ಬ ನಾಯಕಿಯನ್ನು ಅವರಿಗೆ ಕಾವಲಿಗಾಗಿ ನೇಮಕ ಮಾಡಿದಂಥ ಜನ ಇದು ಭಾರತಕ್ಕೆ ಏನು ಹೊಸ ವಿಚಾರ ಅಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಗಾಂಧೀಜಿಯವರನ್ನು ಕೂಡ ಗುಂಡು ಹಾಕಿ ಕೊಲ್ಲಲಾಗಿದೆ. ಇವತ್ತು ರಾಷ್ಟ್ರೀಯ ಸೇವಾ ಸಂಘ ಬಹಳ ದೇಶ ಪ್ರೇಮದ ಬಗ್ಗೆ ಮಾತಾಡ್ತಾ ಇದೆ. ಇವತ್ತು ಪ್ರಶ್ನೆ ಹಾಕಬೇಕು ನಾವು ಭಾರತೀಯ ದೇಶ ಪ್ರೇಮ ಅಂತ ಹೇಳಿದರೆ ಏನು? ದೇಶ ಪ್ರೇಮ ಅಂತ ಹೇಳಿದರೆ ದೇಶವನ್ನು ಪ್ರೀತಿ ಮಾಡುವುದರ ಒಂದಿಗೆ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ನಾಯಕರನ್ನು ಕೂಡ ಪ್ರೀತಿ ಮಾಡುವುದು, ಗೌರವ ಕೊಡುವುದು ದೇಶ ಪ್ರೇಮದ ಭಾಗ. ಆದರೆ ಇವತ್ತು ಈ ದೇಶ ಪ್ರೇಮದ ಬಗ್ಗೆ ಮಾತನಾಡುವಂಥ BJP ಪಕ್ಷ, ದೇಶ ಪ್ರೇಮದ ಬಗ್ಗೆ ಮಾತನಾಡುವಂಥ ರಾಷ್ಟ್ರೀಯ ಸೇವಾ ಸಂಘ ಇವತ್ತು ಉತ್ತರ ಕೊಡಬೇಕು. ಯಾವ ರೀತಿಯ ದೇಶ ಪ್ರೇಮ ನಿಮ್ಮದು ಅಂತ ನಾವು ಕೇಳಬೇಕು. ಆದರೆ ಇವತ್ತು ದೇಶ ಪ್ರೇಮದ ಬಗ್ಗೆ ಮಾತನಾಡುವಂಥ ನೈತಿಕ ಹಕ್ಕು ಇದ್ದರೆ ಅದು ನೆಹರು ಕುಟುಂಬಕ್ಕೆ. ಯಾಕಂತ ಹೇಳಿದರೆ ಇಂದಿರಾ ಗಾಂಧೀಜಿಯವರು ದೇಶ ಪ್ರೇಮಕ್ಕಾಗಿ ದೇಶದಲ್ಲಿರ್ತಕ್ಕಂಥ ಬಹುಸಂಖ್ಯಾತರು ಶೋಷಿತರಾದಾಗ ಆ ಶೋಷಣೆಯನ್ನು ನಿಲ್ಲಿಸಲಿಕ್ಕೆ ಹೋರಾಟ ಮಾಡಿದ ಒಬ್ಬ ನಾಯಕಿ ಇದ್ದರೆ ಪ್ರಪಂಚದಲ್ಲಿ ಅದು ಶ್ರೀಮತಿ ಇಂದಿರಾ ಗಾಂಧಿ. ನಾನು 1987ರಲ್ಲಿ ಹಜ್ಜಿಗೆ ಹೋದಾಗ ಒಂದು ಈಜಿಪ್ಟಿನ ನಿಯೋಗ ನಮ್ಮನ್ನು ಭೇಟಿ. ನಿಮ್ಮ ರಾಷ್ಟ್ರ ಯಾವುದಂದ್ರೆ ನಾನು ಕೇಳಿದೆ. ನಾನು ಹೇಳಿದೆ ಬಹಳ ಹೆಮ್ಮೆಯಿಂದ ಇಂಡಿಯಾ. ನನಗೆ ಅರ್ಥ ಆಗಲಿಲ್ಲ. ಇಂದಿರಾಸ್ ಕಂಟ್ರಿ ಅಂತ ಕೇಳಿದೆ. ಹೌದು, ಇಂದಿರಾ. ಅಂದರೆ ಇಂದಿರಾ ಗಾಂಧಿಯವರು ಈ ದೇಶದಲ್ಲಿ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಭಾರತದಲ್ಲಿ ಒಬ್ಬ ಶ್ರೇಷ್ಠ ನಾಯಕಿ ಎಂಬ ಕೀರ್ತಿಗೆ ಪಾತ್ರರಾಗಿದ್ದರು. ಅಂಥವರನ್ನು ಇವತ್ತು ತೆಗಳ್ತಾ ಇದ್ದಾರೆ. ಇವತ್ತು ಉತ್ತರ ಕೊಡಬೇಕು. ಕಾಂಗ್ರೆಸ್ ಪಕ್ಷದಿಂದ ಯಾರಿಗೆಲ್ಲ ಸೌಕರ್ಯ ಸಿಕ್ಕಿದೆ, ಭೂಮಿ ಸಿಕ್ಕಿದವರು ಇದಕ್ಕೆ ಉತ್ತರ ಕೊಡಬೇಕು, ಬ್ಯಾಂಕಿನಿಂದ ಸಾಲ ಸಿಕ್ಕಿದವರು ಇದಕ್ಕೆ ಉತ್ತರ ಕೊಡಬೇಕು, ಶೋಷಣೆಯಿಂದ ಉತ್ತರ ಅಂತ ದಲಿತರು ಉತ್ತರ ಕೊಡಬೇಕು. ಈ ಉತ್ತರ ಎಲ್ಲಿವರೆಗೆ ನಾವು ಕೊಡುವುದಿಲ್ವೋ ಅಲ್ಲಿಯವರೆಗೆ ಈ ದೇಶಕ್ಕೆ ಗಂಡಾಂತರ ತಪ್ಪಿದ್ದಲ್ಲ. ಯಾಕಂತ ಹೇಳಿದ್ರೆ ಬರುವ ಕೆಲವು ದಿನಗಳಲ್ಲಿ ಈಗಾಗಲೇ ಗೋಳಿದೆ ನಮ್ಮ ದೋಸ್ತಿಯಲ್ಲಿ ವಾಟರ್ ಕ್ಲಬ್ಬಿನಲ್ಲಿರುವ ಹೇಳಿ ಅಂಚಲು. ಇವತ್ತು ಆರ್ಥಿಕ ಸ್ಥಿತಿ, ಒಬ್ಬ ವ್ಯಾಪಾರಿ ಅಂತೇಳಿ ಕೇಳಿದರೆ ವ್ಯಾಪಾರಿ ಹೇಳ್ತಾನೆ ನನಗೆ ವ್ಯಾಪಾರ ಇಲ್ಲ. ನಾನು ಮೊನ್ನೆ ಕಾಟ್ಮಾಡಿಗೆ ಕಾತ್ಪುರಿಗೆ ಹೋದೆ. ಅಲ್ಲೇ ಅವರ ಬೇರೆ ಸಿಕ್ಕಿದ್ರು, ನನ್ನ ಭಾಳ ಆತ್ಮೀಯ. ನಾನು ಹೇಳಿದೆ ಹೇಗೆ ಉಂಟು ವ್ಯಾಪಾರ.
ಅವ್ರು ಹೇಳಿದರು 25% ವ್ಯಾಪಾರ ಇಲ್ಲ, ಹೋಟೆಲ್ನವರಿಗೆ 25% ವ್ಯಾಪಾರ ಇಲ್ಲ, ಯಾವುದೇ ವ್ಯಾಪಾರಿಗಳ ತಿಳಿದು ವ್ಯಾಪಾರ ಇಲ್ಲ, ಕಾರ್ಮಿಕರಿಲ್ಲ, ಕೆಲಸ ಇಲ್ಲ. ಆದರೆ ನಮ್ಮ ಸಿದ್ದರಾಮಯ್ಯನವರು ಉಚಿತವಾಗಿ ಅಕ್ಕಿ ಕೊಟ್ಟ ಕಾರಣ ಇಷ್ಟರವರೆಗೆ ಹೆಣ್ಣಿಲ್ಲ, ಬಿಸಿ ಮುಟ್ಟಲಿಲ್ಲ, ಇನ್ನು ಮುಟ್ಟಿದೆ. ಆದ್ದರಿಂದ ಇದು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ದೇಶ ಪ್ರೇಮ ಅಂತ ಹೇಳಿದರೆ ನಾವೇನು ಬಿ ಜೆ ಪಿಯವರಿಗೆ ರಾಷ್ಟ್ರೀಯ ಸೇವಾ ಸಂಘಕ್ಕೆ ನಾವೆಲ್ಲ ಇವಾಗ ನನ್ನ ಪೇಪರ್ನಲ್ಲಿ ನೋಡುವಾಗ ಒಬ್ಬ ನಮ್ಮ ಬಿ ಕೆ ಹರಿಪ್ರಸಾದ್ ಹೇಳ್ಬೋದಿದೆ ನೋಡಿ, ರಾಷ್ಟ್ರೀಯ ಸೇವಾ ಸಂಘ ನೋಂದಣಿಯಾಗಲಿಲ್ಲ, ಸೇವಾ ಸಂಘ ವಿಚಿತ್ರ. ಎಲ್ಲ ದೊಡ್ಡ ದೊಡ್ಡ ಸಂಘ, ಅದು ಇಡೀ ಅಂತಾರಾಷ್ಟ್ರೀಯ ನಮ್ಮ ರಾಷ್ಟ್ರದ ಎಲ್ಲ ಗ್ರಾಮಗಳಲ್ಲಿ ರಾಷ್ಟ್ರೀಯ ಸೇವಾ ಸಂಘ ಇದೆ. ಆದರೆ ರಾಷ್ಟ್ರೀಯ ಸ್ವಯಂ ರಾಷ್ಟ್ರೀಯ ಸೇವಕ ಸಂಘ ನೋಂದಣಿಯಾಗಿಲ್ಲ ಅಂತಕ್ಕಂಥ ವಿಚಾರವನ್ನು ನಾನು ಪೇಪರ್ ನನಗೆ ಆಗ್ತಿದೆ. ಕಾನೂನಿನ ಬಗ್ಗೆ ಮಾತಾಡುವವರು, ದೇಶ ಪ್ರೇಮದ ಬಗ್ಗೆ ಮಾತಾಡುವವರು, ಶಿಕ್ಷಣ ಬಗ್ಗೆ ಮಾತಾಡುವವರು, ಮೌಲ್ಯಾಧಾರದ ಬಗ್ಗೆ ಮಾತಾಡುವವರು, ನಿಮ್ಮ ಅವಸ್ಥೆ ಏನು ಉತ್ತರವನ್ನು ಇವತ್ತು ನಾವು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ತೆರಳಿ ಹೇಳಬೇಕಂತ ವಿಚಾರ ಭಾಳ ಅಗತ್ಯ ಆಗಿದೆ. ಆದ್ದರಿಂದ ಇವತ್ತು ಇಂದಿರಾ ಗಾಂಧಿ ಅವರಿಗೆ ನಾವು ನೋಡಿ ಗಮನ ಸೇರಿಸಿ ಅವರಿಗೆ ಯಾವ ರೀತಿಯಲ್ಲಿ ನಾವು ನುಡಿ ನಮನ ಸಲ್ಲಿಸ್ಬೋದು ಅಂತ ಹೇಳಿದರೆ ಅವರ ಏನು ಕನಸಿತ್ತು, ಅವನ ಕನಸನ್ನು ಯಾವ ರೀತಿ ನಮಗೆ ನನಸು ಮಾಡ್ಬೋದು. ಇಂದಿರಾ ಗಾಂಧಿ ಹೋದರೂ ಕೂಡ, ಸತ್ತು ಹೋದರೂ ಕೂಡ ಅವರ ತತ್ವಾದರ್ಶಗಳನ್ನು ಇವತ್ತು ಕೂಡ ಕಾಂಗ್ರೆಸ್ ಬಿಟ್ಟಿಲ್ಲ. ಇವತ್ತು ಇಂದಿರಾ ಕ್ಯಾಂಟೀನನ್ನು ಸಿದ್ದರಾಮಯ್ಯನವರು ಗ್ರಾಮದ ಮೂಲೆಗಳಲ್ಲಿ ಮಾಡಿ ಎಲ್ಲರೂ ಕೂಡ ಅದರಿಂದ ಪ್ರಯೋಜನ ಪಟ್ಟಾಗಿ ಈಗ ಬಂದಾಗಿದೆ. ಇಂಥ ಪರಿಸ್ಥಿತಿಗೆ ನಾವು ಆದ್ದರಿಂದ ಇವತ್ತು ನೆಹರೂರವರಿಂದ ಹಿಡಿದು ಮೋದಿಯವರಿಗೆ ಬಂದಂಥ ಎಲ್ಲ ಪ್ರಧಾನಮಂತ್ರಿಗಳ ಒಂದು ಕಾರ್ಯವೈಖರಿಯನ್ನು ನಾವು ತುಲನೆ ಮಾಡಿದರೆ ನಮಗೆ ತಿಳ್ಕೊಳ್ಳಿಕ್ಕೆ ಭಾಳ ಸುಲಭವಾಗಿ ಸಾಧ್ಯ ಆಗ್ತದೆ. ಏನಂತ ಹೇಳಿದರೆ, ಇಷ್ಟೊಂದು ಅಸಮರ್ಥ ಪ್ರಧಾನಮಂತ್ರಿ ಈ ದೇಶಕ್ಕೆ ಇಲ್ಲಿಯವರೆಗೆ ಸಿಕ್ಕಿಲ್ಲ. ಬಿ ಜೆ ಪಿ ಒಪ್ಪುವುದಿಲ್ಲ, ಪೂಜೆ ಮಾಡ್ತಾರೆ. ಯಾವ ರೀತಿ ನಮಗೆ ಅವರಿಗೆ ಈ ಭಾಷಣದಿಂದ ಯಾರಾದರೂ ಮೋದಿ ಒಬ್ಬ ದೊಡ್ಡ ಭಾಷಣಗಾರ ಎಂಬುದನ್ನು ನಾನು ಕೂಡ ಒಪ್ತೇನೆ. ಆದರೆ ದೇಶಕ್ಕೆ ಪ್ರಧಾನಮಂತ್ರಿ ಭಾಷಣಗಾರನ ಅಗತ್ಯ ಇಲ್ಲ, ಆಡಳಿತಗಾರನ ಅವಶ್ಯಕತೆ ಇದೆ. ಎಲ್ಲ ರಂಗಗಳಲ್ಲಿ ಕೂಡ ವಿಫಲವಾದಂಥ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದರೆ ಆ ಪ್ರಶ್ನೆಗೆ ಉತ್ತರ ಮೋದಿ. ಎಲ್ಲ ರಂಗಗಳಲ್ಲಿ ಯಶಸ್ವಿಯನ್ನು ಕಂಡಂಥ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದರೆ ಅದರ ಉತ್ತರ ಇಂದಿರಾ ಗಾಂಧಿ. ಇದು ನೆಹರೂರವರಿಂದ, ಇಂದಿರಾರವರಿಂದ, ರಾಜೀವ್ರವರಿಂದ, ನರಸಿಂಹರಾವ್ರವರಿಂದ, ಮನಮೋಹನ್ ಸಿಂಗ್ರವರಿಂದ ಹಿಡಿದರೆ ಕಾಂಗ್ರೆಸ್ಸಿನ ಎಲ್ಲ ಲಾಭ ಶಾಸಕರು ಎಲ್ಲರೂ ಕೂಡ ಈ ದೇಶಕ್ಕೆ ದೊಡ್ಡ ದೊಡ್ಡ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಆದರೆ ಇವರ ಕೊಡುಗೆ ಏನು ಎಂಬುದನ್ನು ನಮಗೆ ಅರ್ಥ ಆಗುವುದಿಲ್ಲ. ಕೇವಲ ಮತದ ಆಧಾರದಲ್ಲಿ ಜನರನ್ನು ದಿಕ್ಕು ತಪ್ಪಿಸಿ, ಜನರಲ್ಲಿ ಮತದ ಬಗ್ಗೆ ದ್ವೇಷವನ್ನು ಮೂಡಿಸಿ ಇವತ್ತು ಅವರ ಅಧಿಕಾರಕ್ಕೆ ಬಂದಿರ್ತಾರೆ. ಅದು ಶಾಸನದ ಇದಕ್ಕೆ ಅಂತ್ಯ ಆಗಲೇಬೇಕು. ಇದು ನಾನು ತಿಳ್ಕೊಂಡಾಗಿ ಇವತ್ತಿನ ಕರ್ನಾಟಕದ 2 ಬೈ ಎಲೆಕ್ಷನ್ನಲ್ಲಿ ಕೂಡ ನಾವು ಯಶಸ್ಸನ್ನು ಕಾಣ್ತೀವಿ ಅಂತಕ್ಕಂಥ ರಿಪೋರ್ಟ್ ಇವತ್ತಲ್ಲಿ ಜನ ನಮಗೆ ಹೇಳ್ತಾ ಇದ್ದಾರೆ. ಅದು ನೋಡೋಣ. ಆದರೂ ಕೂಡ 100% ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಜನರಿಗೆ ಮತದ ಅಪೀಮೊಮ್ಮೆ ತಲೆಗೆ ಹತ್ತಿದ್ರೆ ಅದು ಇಳಿಯಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. ಸೆಂಟ್ರಲ್ ಗೌರ್ಮೆಂಟ್ ಅವ್ರದ್ದು, ಸ್ಟೇಟ್ ಗೌರ್ಮೆಂಟ್ ಅವ್ರದ್ದು, ಅವರಲ್ಲಿ ಹಣ ಇದೆ, ಅವರಲ್ಲಿ ತೋಳ್ಬಳ ಇದೆ, ಅವರಲ್ಲಿ ಎಲ್ಲವೂ ಇದೆ. ಹಾಗೆ ಸುಳ್ಳಿನಲ್ಲಿ ಪ್ರಥಮ ಬಹುಮಾನ ಕೊಡುವುದಿಲ್ಲ. ಯಾರಿಗೆ ಕೊಡಬೇಕು? ಮೋದಿ ಕೊಡಬೇಕು. ಚುನಾವಣಾ ಆಯೋಗ ಕೂಡ ಅವರು, ಸುಪ್ರೀಂ ಕೋರ್ಟ್ ಕೂಡ ಅವರು.
ಇದು ಸ್ವಲ್ಪ 1-2 ವರ್ಷಗಳಲ್ಲಿ ನಮಗೆ ಸರಿ ಮಾಡಲಿಲ್ಲ. ಆದ್ದರಿಂದ ನಾವು ಕಠಿಣ ಪರಿಶ್ರಮ ಪಟ್ಟರೆ ಇವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಯುವಕರು, ಮಹಿಳೆಯರು, ಈಗ ಈ ಕಾಂಗ್ರೆಸ್ ಪಕ್ಷಕ್ಕೆ ಅವನತಿ ಬಗ್ಗೆ ಕಾರಣೀಯಾದಂತೆ ಬೆಳೆದರೆ ಯುವಕರು ಮತ್ತು ಮಹಿಳೆಯರು. ಈಗ ಪುನಃ ಇಂದಿರಾ ಪಕ್ಷಕ್ಕೆ ಶಕ್ತಿ ಯಾರು ಕೊಡಬೇಕಂತ ಕೇಳಿದರೆ ಯುವಕರು ಮತ್ತು ಮಹಿಳೆಯರು. ಅದರಲ್ಲಿ ದೊಡ್ಡ ಪಾತ್ರ ಇದೆ. ನಾನು ಯುವ ಕಾಂಗ್ರೆಸ್ ಆಗಿ ಅಧ್ಯಕ್ಷನಾಗಿದ್ದೆ 10 ವರ್ಷ. ಇದೇ ಭಾಗದಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. ಆಗ ನಾವೆಲ್ಲ ಮೂಲೆಗಳಿಗೆ ಹೋಗಿ ಗ್ರಾಮಗಳಿಗೆ ಹೋಗಿ ಇವತ್ತು ಕಾಂಗ್ರೆಸ್ಸನ್ನು ಬಲಪಡಿಸಿದ್ದೇವೆ. ಇವತ್ತು ಆ ಕಾರ್ಯ ನಮ್ಮಿಂದಾಗಬೇಕು. ಇವತ್ತು ಸಂತೋಷ್ ಕುಮಾರ್ ಶೆಟ್ಟಿ ಅವರಿಗೆ ನಮಗೆ ಬಹಳ ಹೆಮ್ಮೆ. ಯಾಕಂತ ಹೇಳಿದರೆ ಒಬ್ಬ ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ಜಾತ್ಯತೀತವಾಗಿ ಕೆಲಸ ಮಾಡುವ ಒಬ್ಬ ಅಧ್ಯಕ್ಷ ನಮಗೆ ಸಿಕ್ಕಿದ್ದಾರೆ. ಪಾದರಸಂತೆ ಕೆಲಸ ಮಾಡ್ತಾರೆ, ರಾತ್ರಿ ಹಗಲು ಕೆಲಸ ಮಾಡ್ತಾರೆ. ಇನ್ನು ಯು ಟಿ ಖಾದರ್ ಇವತ್ತು ಬರಬೇಕಿತ್ತು, ಇಲೆಕ್ಷನ್ನಲ್ಲಿ ಹೇಳಿದ್ದಾರೆ. ಯು ಟಿ ಖಾದರ್ ಅವರು ಅಸಂಖ್ಯಾತ ಈಗ ಸಂತೋಷ್ ಕುಮಾರ್ ನಮಗೆ ಇಲೆಕ್ಷನ್ ಆದರೂ ಕೂಡ ಅವರು ಬರಲಿ ಬಾರದೇ ಇರಲಿ, ಅವರು ದೇಹ ಬೆಂಗಳೂರಿನಲ್ಲಿದ್ದರೂ ಕೂಡ ಅವರ ಜೀವ ನಿಮ್ಮ ಇಲ್ಲಿ ಉಳ್ಳಾಲದಲ್ಲೇ, ಅಂದರೆ ಅಲ್ಲಿ ಕೂಡ ಅನುಸರ ಅಧ್ಯಕ್ಷರನ್ನ ಸಂಪರ್ಕ ಮಾಡಿಕೊಂಡು ಪಕ್ಷದ ಸಂಘಟನೆಗೆ ಅವರು ಉತ್ತರ ನೀಡ್ತಾ ಇದ್ದಾರೆ. ಇವತ್ತು 350 ಕೋಟಿ ರೂಪಾಯಿ ನಮ್ಮ ಕುಡಿಯುವ ನೀರಿನ ಯೋಜನೆ, ಇನ್ನು ಶಾಶ್ವತ ಕುಡಿಯುವ ನೀರಿನ ಯೋಜನೆ ಬರ್ತಾ ಇದಕ್ಕೆ ನಾವು ಜನರಿಗೆ ಹೇಳಬೇಕು, ನಿಮಗೆ ಕಾಂಗ್ರೆಸ್ಸಿಗೆ ಮತ ಹೇಳಲಿಕ್ಕೆ ಏನಾದರೂ ಹೋಗಲಿಕ್ಕೆ ನಮಗೆ ಹೋಗ್ಲಿಕ್ಕೆ ಮುಜುಗರ ಇದೆಯಾ? ಯಾರು ಕೂಡ ನೀವು ಏನು ಮಾಡಿದ್ದೀರಿ ಅಂತ ಕೇಳುವ ಹಾಗಿಲ್ಲ. ಬರೀ ಎಲ್ಲವನ್ನೂ ಮಾಡಿದೆ. ಅದು ನೀರಿನ ವ್ಯವಸ್ಥೆ ಇರ್ಬೋದು, ದಾರಿಯ ವ್ಯವಸ್ಥೆ ಇರ್ಬೋದು, ದೀಪದ ವ್ಯವಸ್ಥೆ ಇರ್ಬೋದು, ಕಾಂಕ್ರೀಟ್ಕರಣ ಇರ್ಬೋದು, ರಸ್ತೆಗೆ ಡಾಮಾರೀಕರಣ ಇರ್ಬೋದು, ಎಲ್ಲ ವಿಚಾರಗಳಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರು ಯಶಸ್ವಿಯನ್ನು ಕಂಡಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಯು ಟಿ ಖಾದರ್ ಅವರು ಪ್ರಥಮ ಸ್ಥಾನದಲ್ಲಿದ್ದಾರೆ. ಇದನ್ನು ನಾವು ಮುಂದಿಟ್ಟುಕೊಂಡು ನಮಗೆ ಮತ ಕೇಳಲಿಕ್ಕೆ, ಪಕ್ಷ ಸಂಘಟನೆ ಮಾಡಲಿಕ್ಕೆ ಯಾವುದೇ ಕಷ್ಟ ಇಲ್ಲ. ಆದರೆ ನಮ್ಮಲ್ಲಿ ಒಗ್ಗಟ್ಟಿದೆ. ಇವತ್ತು ನಮ್ಮ MLA BJP ವಿರೋಧವರು ದೂರುವಾಗ ಅದಕ್ಕೆ ನಾವು ಸಹ ಮುಂದುವರಿಸಬಾರ್ದು, ಅದಕ್ಕೆ ವಿರುದ್ಧ ನಾವು ಮಾತಾಡಬೇಕು. ಈಗ ಸುರೇಶ್ ಭಟ್ನವರು, ಆದ್ದರಿಂದ ನನ್ನ ವಿನಂತಿ, ಪಕ್ಷದ ಗೆಲ್ಲಬೇಕಿದ್ದರೆ, ಇಂದಿರಾ ಗಾಂಧಿಯ ಕನಸು ನನಸಾಗಬೇಕಿದ್ದರೆ ಮೊದಲೆಲ್ಲ ಕಾಂಗ್ರೆಸ್ ಪಕ್ಷದ ವ್ಯಕ್ತಿಗಳನ್ನು ನೋಡಿ ಯಾರು ಮತ ಕೊಡಲಿಲ್ಲ. ಇಂದಿರಾ ಗಾಂಧಿಯ ಫೋಟೋವನ್ನು ನೋಡಿ ಮತ ಕೊಟ್ಟರು. ಯು ಟಿ ಖಾದರ್ ಅವರು ಇಲ್ಲಿ ಪ್ರಥಮ MLA ಆಗುವಾಗ ಯು ಟಿ ಬೈದರ್ ಅವರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಜನಾರ್ದನ ಪೂಜಾರಿ MP ನಿಲ್ಲುವಾಗ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಹಾಗೆಲ್ಲ 90% ಪಕ್ಷ ನೋಡಿ ಮತ ಕೊಟ್ಟರು. ಈಗಾಗಿಲ್ಲ, ಈಗ ವಾತಾವರಣ ಸ್ವಲ್ಪ ಬದಲಾವಣೆ. ಈಗ 50% ಪಕ್ಷ ಆದರೆ 50% ವ್ಯಕ್ತಿಯನ್ನು ಕೂಡ ನೋಡ್ತಾರೆ. ಅದರಿಂದ ನಾನು ಇಂದಿರಾ ಕಾಂಗ್ರೆಸ್ ಅಂತ ಹೇಳಿ ಸುಮ್ಮನೆ ಮನೆಯಲ್ಲಿ ಕೂತರೆ ಓಟ್ ಪಡ್ಕೊಂಡು ಗೆಲ್ಲಲಿಕ್ಕೆ ಈಗ ಅಷ್ಟು ಸುಲಭೇನಿಲ್ಲ. ಇಷ್ಟು ಒಳ್ಳೆ ಕೆಲಸ ಮಾಡಿದಂಥ ರಮಣಾದೇವಿ ಸೋತರು, ಇಷ್ಟು ಒಳ್ಳೆ ಕೆಲಸ ಮಾಡಿದ ಮೊಯ್ದೀನ್ ಬಾವ ಸೋತರು, ಗೋಪು ಸೋತರು, ನಮ್ಮ 8 MLA ಯಲ್ಲಿ 2 MLA ಸೋತರು. ಸೋಲಿಕ್ಕೆ ಕಾರಣ ಏನು? ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಒಂದು ನಾವು ಮಾಡಿದ ಕೆಲಸವನ್ನು ಜನರಿಗೆ ಹೇಳಲಿಲ್ಲ. 2 ಆದ್ದರಿಂದ ನಾವು ಪುನಃ ಒಂದು ಆತ್ಮ ಪರಿಶೋಧನೆ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಅಂತ ಹೇಳಿದರೆ ಯಾವುದೇ ಧರ್ಮಕ್ಕೆ, ಯಾವುದೇ ಜಾತಿಗೆ, ಯಾವುದೇ ವರ್ಗಕ್ಕೆ ಸೀಮಿತವಾದ ಪಕ್ಷ ಅದು ಅಲ್ಲ. ಕಾಂಗ್ರೆಸ್ ಪಕ್ಷ ಅಂತ ಹೇಳಿದರೆ ಈ ದೇಶದ ಜೀವಾಳ. ಯಾಕಂತ ಹೇಳಿದರೆ ಎಲ್ಲ ಧರ್ಮದವರು, ಎಲ್ಲ ಪಕ್ಷದವರು, ಎಲ್ಲ ವರ್ಗದವರು ಇರುವಂತಹ ಒಂದು ಪಕ್ಷ ಯಾವುದು ಅಂತ ಹೇಳಿದರೆ ಅದಕ್ಕೂ ಉತ್ತರ ಕಾಂಗ್ರೆಸ್. ಆದ್ದರಿಂದ ಇವತ್ತು ಕಾಂಗ್ರೆಸ್ಸಿನ ಸಿದ್ಧಾಂತ ಏನು ಅಂತ ಕೇಳಿದರೆ ಅದು ಕೂಡ ಈ ಕಾಂಗ್ರೆಸ್ಸಿನ ಭಾರತದ ವಿವಿಧತೆಯಲ್ಲಿ ಏಕತೆಗೆ ಪೂರಕವಾದಂತಹ ಸಂದೇಶವೇ ಅದು ಕಾಂಗ್ರೆಸ್ ಸಂದೇಶ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತಕ್ಕಂಥ ಸಂದೇಶವೇ ಕಾಂಗ್ರೆಸ್ ಸಂದೇಶ. ಅದರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಜಾತಿಯ, ವರ್ಗೀಯ, ಭಾಷೆಯ ತಾರತಮ್ಯವಿದೆ ಕೆಲಸ ಮಾಡುವಂಥ, ಕೆಲಸ ಮಾಡಿದಂಥ ಒಂದು ಪಕ್ಷ. ಅದಕ್ಕೆ ಪ್ರೇರಕ ಶಕ್ತಿ ದಿವಂಗತ ಪಂಡಿತ್ ಜವಾಹರಲಾಲ್ ನೆಹರೂರವರು, ಅದಕ್ಕೆ ಶಕ್ತಿಯನ್ನು ಕೊಟ್ಟವರು ಮಹಾತ್ಮ ಗಾಂಧೀಜಿಯವರು, ಅದರಲ್ಲಿ ಯಶಸ್ವಿಯಾಗಿ ಕಾರ್ಯಚಟುವಟಿಕೆ ಮಾಡಿದವರು ಶ್ರೀಮತಿ ಇಂದಿರಾ ಗಾಂಧಿಯವರು, ಯುವಕರಿಗೆ ಮತ್ತು ಮಹಿಳೆಯರಿಗೆ ನಿಜವಾದ ಒಂದು ಶಕ್ತಿಯನ್ನು ಕೊಟ್ಟವರು ರಾಜೀವ್ ಗಾಂಧಿಯವರು. ಅದರಿಂದ
ನೆಹರು ಕುಟುಂಬದ ಬಗ್ಗೆ ಅವಹೇಳನ ಮಾಡುವಂತಹ ನಮ್ಮ ವಿರೋಧ ಪಕ್ಷಗಳಿಗೆ ಉತ್ತರ ಕೊಡಲಿಕ್ಕೆ ನಾವೆಲ್ಲ ಸಮರ್ಥರಾಗಬೇಕು. ನಮ್ಮಲ್ಲಿ ನಾವೇನು ಸುಳ್ಳು ಹೇಳಬೇಕಂದ್ರೆ ಮೋದಿಯವರ ಹಾಗೆ ನಾವು ಸುಳ್ಳು ಹೇಳಿ ಮತ ಗಳಿಸಬೇಕಂದ್ರೆ ನಾವು ಸತ್ಯವನ್ನೇ ಹೇಳುವ. ಸತ್ಯವನ್ನೇ ಹೇಳಿದರೆ ನಮ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸತ್ಯ ಹೇಳಲಿಕ್ಕೆ ಏನು ಹೆದರಿಕೆ ನಮಗೆ? ಸತ್ಯ ಹೇಳಲಿಕ್ಕೆ ಯಾಕೆ ನಮಗೆ ಸಂಕೋಚ? ಅಂತ ಒಂದು ಆತ್ಮ ಪರಿಷದವನ್ನು ಇವತ್ತು ಇಂದಿರಾ ಗಾಂಧಿಯವರನ್ನು ಕೊಂದಂತ ಈ ದಿನದಲ್ಲಿ ಅವ್ರು ಸತ್ತದಲ್ಲ, ಅವರನ್ನು ಕೊಂದರು. ಗಾಂಧೀಜಿಯವರು ಸತ್ತದಲ್ಲ, ಅವರನ್ನು ಕೊಂದದ್ದು. ರಾಜೀವ್ ಗಾಂಧೀಜಿಯವರು ಸತ್ತದಲ್ಲ, ಕೊಂದರು. ಯಾಕೆ ಕೊಂದರು? ಯಾಕೆ ಕೊಂದರು ಅಂತ ಹೇಳಿದರೆ ಇಲ್ಲಿರ್ತಕ್ಕಂಥ ಶೋಷಿತ ವರ್ಗಕ್ಕೆ ಬಲವನ್ನು ಕೊಟ್ಟ ಕಾರಣ ಅವರನ್ನು ಗಲಾಟೆಯರು ಕೊಂದುಬಿಡಿಸಿ. ಉತ್ತರ ನಾವು ಶೋಷಿತ ವರ್ಗ, ಅಲ್ಪಸಂಖ್ಯಾತ ವರ್ಗ, ಹಿಂದುಳಿದ ವರ್ಗ, ದೀನದಲಿತ ವರ್ಗ ನಾವೆಲ್ಲ ಒಂದಾಗಿ ಶಕ್ತಿಯನ್ನು ಕೊಡಬೇಕು, ಪಕ್ಷವನ್ನು ಕಟ್ಟಬೇಕು. ತನ್ಮೂಲಕ ಮಾತ್ರ ಇಂದಿರಾ ಗಾಂಧಿ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಆದರೆ ನಿಜವಾದ ಚಿರಶಾಂತಿ ಅವರಿಗೆ ಸಿಗಬೇಕಿದ್ದರೆ ಅವರ ಧ್ಯೇಯ ಧೋರಣೆಗಳನ್ನು ಜಾರಿ ಮಾಡುವಂಥ ಕೆಲಸವನ್ನು ಪಕ್ಷದ ಕಾರ್ಯಕರ್ತರು, ಪಕ್ಷದ ನಾಯಕರು, ಪಕ್ಷದ ಅಧಿಕಾರದಲ್ಲಿ ಗಳಿಸಿದಂಥ ನಮ್ಮ ಸರ್ಕಾರ ಮಾಡಬೇಕಂತ ಮಾತನ್ನು ಹೇಳಿ, ಇಂದಿರಾ ಗಾಂಧಿ ಕೇವಲ ಭಾರತಕ್ಕೆ ಸೀಮಿತವಾದಂಥ ವ್ಯಕ್ತಿಯಲ್ಲ, ಆಕೆ ಒಂದು ಶಕ್ತಿಯಾಗಿದ್ದರು. ಹಾಗೆ ನಾವು ದುರ್ಗೆ ಅಂತ ವಾಜಪೇಯಿ ಹೇಳಿದರು, ನಾವೆಲ್ಲ ಹೇಳಿದರು. ಅದು ಬಹಳ ಈಗ ಪಕ್ಕಣ್ಣವ್ರು ಹೇಳಿದಾಗೆ ಇಂದಿರಾ ಗಾಂಧಿಗೆ ದುರ್ಗೆ ಅಂತಕ್ಕಂಥ ಹೆಸರು ಕೊಟ್ಟದ್ದು ಯಾರು ಅಂತ ಹೇಳಿದ್ರೆ ಕಾಂಗ್ರೆಸ್ಸಿಗರಲ್ಲ, ಮಾಜಿ ಪ್ರಧಾನಿ ಅಂತ ವಾಜಪೇಯಿ ಇವರೆಲ್ಲ ಗೊತ್ತಬೇಕು. ಈಗ ಹೇಗೆ ಹೋಗ್ತಾರೆ ಅಲ್ವಾ? ಅವರು ಮುಖ್ಯ ಮಹಿಳೆಯಾಗಿದ್ದರು. ಆದ್ದರಿಂದ ಅಂತಹ ಮಹಿಳೆ ಯಾರ ಆತ್ಮಕ್ಕೆ ಚಿರಶಾಂತಿ ಆಗಬೇಕಿದ್ದರೆ ನೀವು ಮಹಿಳೆಯರೆಲ್ಲ ಕೂಡ ಒಂದಾಗಬೇಕು, ಯುವಕರೆಲ್ಲ ಒಂದಾಗಬೇಕು. ನಮ್ಮಂಥ ಹಿರಿಯರು ನಿಮ್ಮ ಬಗ್ಗೆ ಯಾವಾಗಲಿದ್ದೇವೆ ನಿಮ್ಮ ಕಡೆ. ಈಗ ನನಗೆ ಆ್ಯಕ್ಚುಲಿ ನನಗೆ ಅದೇ ನಾವು ಅದರಿಂದ 18 ವರ್ಷದ ವ್ಯಕ್ತಿಗಳಿಗೆ ಮತದಾನ ಹಕ್ಕು ಕೊಟ್ಟರು ಯಾರು? ರಾಜೀವ್. ಆದರೆ ಅವರನ್ನು ಸೋಲಿಸಿದ್ಯಾರು? ಯುವಕರಿಗೆ. ಇದಕ್ಕೆಲ್ಲ ಯುವಕರು ಉತ್ತರ ಕೊಡಬೇಕು. ಮಹಿಳೆಯರಿಗೆ ಮೀಸಲಾತಿ ಕೊಟ್ಟದ್ದು ಯಾರು? ರಾಜೀವ್ ಗಾಂಧಿ. ಮಹಿಳಾ ಮೀಸಲಾತಿ ಇವತ್ತು ಪಂಚಾಯತ್ ಬಂದಿದ್ದಾರೆ ಕಾರಣ. ಆದರೆ ಇವತ್ತು ಮಹಿಳೆಯರು ಮತ್ತು ಯುವಕರು ಪುನಃ ಎದ್ದೇಳಬೇಕು, ಕಾಂಗ್ರೆಸ್ಸನ್ನು ಗೆಲ್ಲಿಸಿದ್ರೆ ಮಾತ್ರ ಇವರಿಗೆ ಚಿರಶಾಂತಿ ಸಿಗ್ಬೋದು ಇಂದಿರಾ ಗಾಂಧಿ. ಆದ್ದರಿಂದ ಇಂದಿರಾ ಗಾಂಧಿಗೆ ನಿಜವಾದ ಚಿರಶಾಂತಿಯನ್ನು ಕೊಡಲಿಕ್ಕೆ ಯುವಕರು, ಮಹಿಳೆಯರು ಮತ್ತು ನಾವೆಲ್ಲ ಹಿರಿಯ ವ್ಯಕ್ತಿಗಳು ಸೇರಿಕೊಂಡು ಜಾತಿ, ಮತ, ಭೇದ, ವರ್ಗ ಎಲ್ಲವನ್ನೂ ಬಿಟ್ಟು ನಾವೆಲ್ಲ ಭಾರತೀಯರು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದಾಗೋಣ. ತನ್ಮೂಲಕ ಇಂದಿರಾ ಗಾಂಧಿಯವರಿಗೆ ನುಡಿ ನಮನಗಳನ್ನು ಸಲ್ಲಿಸೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಹಾಗೆ ನಾನು ಸ್ವಲ್ಪ ಶ್ರೀಮತಿ ಇಂದಿರಾ ಗಾಂಧಿಯವರೊಂದು ವಿಷಯವನ್ನು ರಾತ್ರಿ ನೋಡುವಾಗ ನನಗೆ ಕೂಡ ಸ್ವಲ್ಪ ಒಂದು ಮಾತಾಡುವಂಥ ಒಂದು ಹುಮ್ಮಸ್ಸು ಮತ್ತು ಬೇಜಾರು ಮಾಡಬೇಕು. ಅವರು ಮಾತಾಡುವಾಗ 2 ಮಂದಿ ಅಂತ ಹೇಳಿದರು, ನಾನು ಒಂದು ಸೇರಿ 3 ಮತ್ತೆ ಯಾರಾದ್ರೂ ಇದ್ದರೆ ಮಾತಾಡೋದು. ಆಗ ಈ ಇಂದಿರಾ ಗಾಂಧಿಯ ಒಂದು ವಿಷಯದಲ್ಲಿ ಏನಾಗ್ತದೆ ಅಂತ ಹೇಳಿದರೆ 1984 ಅಕ್ಟೋಬರ್ 31 ಶ್ರೀಮತಿ ಇಂದಿರಾ ಗಾಂಧಿಯವರನ್ನು ಖಲಿಸ್ತಾನವಾದಿಗಳು ಗುಂಡು ಹಾಕಿ ಕೊಡುತ್ತಾರೆ. ಸುಮಾರು 32 ಗುಂಡುಗಳನ್ನು ಹೊಡೆದು ಅವರನ್ನು ಕೊಡುತ್ತಾರೆ. ಅದಕ್ಕಿಂತ 1 ದಿನಕ್ಕಿಂತ ಮೊದಲು ಶ್ರೀಮತಿ ಇಂದಿರಾ ಗಾಂಧಿಯವರು ಒರಿಸ್ಸಾದ ಭುವನೇಶ್ವರದಲ್ಲಿ ಒಂದು ಭಾಷಣ ಮಾಡ್ತಾರೆ. ಆ ಭಾಷಣದ ಒಂದು ತುಣುಕು ಏನು ಅಂತ ಹೇಳಿದ್ರೆ, ಈಚ್ ಅಂಡ್ ಎವ್ರಿ ಡ್ರಾಪ್ ಆಫ್ ಮೈ ಬ್ಲಡ್ ವಿಲ್ ಸ್ಯಾಕ್ರಿಫೈಸ್ ದಿ ಯೂನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ದಿ ಕಂಟ್ರಿ ಅಂತ ಹೇಳಿ ಆ ತಾಯಿಯವರು ಅಂತಹ ಒಂದು ಮುದ್ದಿನ ಮಾತನ್ನು ಹೇಳಿ ಅಕ್ಟೋಬರ್ 31 ನಮ್ಮ ಬಿಎನ್ ಸಿಂಗ್, ಸತ್ವಂತ್ ಸಿಂಗ್, ಖೈರ್ ಸಿಂಗ್ 3 ಉಗ್ರಗಾಮಿಗಳು ಅವರನ್ನು ಈ ನಮ್ಮ ಪಂಜಾಬಿನ ಅಮೃತಸರದಲ್ಲಿ ಅವರು ಬ್ಲೂ ಸ್ಟಾರ್ ಎಂಬ ಒಂದು ಕಾರ್ಯಾಚರಣೆಯನ್ನು ಮಾಡುತ್ತಾರೆ. ಭಿಂದ್ರನ್ವಾಲಾ ಮತ್ತು ತಂಡದವರು ಅದರ ಒಂದು ವೈಷಮ್ಯವನ್ನು ಇಟ್ಟುಕೊಂಡು ಆ ಇಂದಿರಾ ಗಾಂಧಿಯವರು ಬೆಳಿಗ್ಗೆ ತನ್ನ ಕಚೇರಿಯಿಂದ ಒಂದು ಪೇಪರ್ ಅವರಿಗೆ ಇಂಟರ್ವ್ಯೂ ಕೊಡಲಿಕ್ಕೆ ಹೋಗುವಾಗ, ಪೀಟರ್ ಎಂಬವರಿಗೆ ಇಂಟರ್ವ್ಯೂ ಕೊಡಲಿಕ್ಕೆ ಹೋಗುವಾಗ ಅವರನ್ನು ಕೊಲ್ಲುತ್ತಾರೆ. ಆಗ ಇಡೀ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲೇ ಅದೊಂದು ಅಲ್ಲೋಲ ಕಲ್ಲೋಲವಾದಂಥ
ಒಂದು ಚರಿತ್ರೆ ಆಗಿದೆ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ದೇಶಕ್ಕೆ ಆ ಸಮಯದಲ್ಲಿ ಅಪಾರವಾದ ಕಷ್ಟ. ಆ ಕಾಲದಲ್ಲಿ ಅನೇಕ ಹಿರಿಯರು ನಮ್ಮ ಕಾಂಗ್ರೆಸ್ನವರನ್ನು ಕೂಗಿದ್ದಾರೆ, ಅನೇಕ ಕಡೆ ಗಲಭೆಗಳು ಮುಗಿಯುತ್ತದೆ. ಇದು ನಮ್ಮ ಇಂದಿರಾ ಗಾಂಧಿಯವರು ಸುಮಾರು 17 ವರ್ಷಗಳ ಕಾಲ ಒಬ್ಬರು ಮಹಿಳೆಯಾಗಿ ದೆಹಲಿಯಲ್ಲಿ ಚರಿತ್ರೆ ಹೊಡುವಾಗ ರಜಿಯಾ ಸುಲ್ತಾನ್ ಒಳ್ಳೆ ಹೆಸರು ಹೇಳಿದರೆ, ಭಾರತದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು 17 ವರ್ಷಗಳ ಕಾಲ ಆಡಳಿತ ಮಾಡಿ ಕಾಂಗ್ರೆಸ್ನ ಚರಿತ್ರೆಯಲ್ಲಿ, ದೇಶದ ಚರಿತ್ರೆಯಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡಬಹುದು ಅನ್ನೋ ಒಂದು ಸಂಗತಿ ಅಂತ ಹೇಳಿದ್ರೆ ಒಬ್ಬರು ಮಹಿಳೆಯಾಗಿ ತೋರಿಸಿದ್ದಾರೆ. ಇಟ್ ಈಸ್ ಎ ಗ್ರೇಟ್ ಅಂತ ಹೇಳಿಕೊಂಡು ಇಂದಿರಾ ಗಾಂಧಿಯವರ ಅನೇಕ ಕಾರ್ಯಕ್ರಮಗಳುಂಟು. ಇಂದಿರಾ ಗಾಂಧಿಗೂ ಕರ್ನಾಟಕಕ್ಕೂ ಕೂಡ ಒಂದು ನಂಟುಂಟು ಸರ್. 1977ರಲ್ಲಿ ಒಮ್ಮೆ ಇಂದಿರಾ ಗಾಂಧಿ ಸತ್ತಾಗ ಮತ್ತೊಮ್ಮೆ ದೇವರಾಜ ಅರಸರವರ ಮುಖಾಂತರ ಚಂದ್ರೇಗೌಡರನ್ನು ರಾಜೀನಾಮೆಯನ್ನು ಸಲ್ಲಿಸಿ ಚಿಕ್ಕಮಗಳೂರಿನಲ್ಲಿ ಓಟಿಗೆ ನಿಲ್ಲಿಸಿ ಅದೇ ಇಂದಿರಾ ಗಾಂಧಿಯನ್ನು ಪಾರ್ಲಿಮೆಂಟಿಗೆ ಕರೆಸಿದರು. ಕರ್ನಾಟಕದ ಚಿಕ್ಕಮಗಳೂರಿಗೂ ಇಂದಿರಾ ಗಾಂಧಿ ಆಗ ವೀರೇಂದ್ರ ಪಾಟೀಲ್ ಸರ್ ಎದುರು ನಿಂತು ಸೋತರು. ಹೀಗೆ ಒಮ್ಮೆ ಇಂದಿರಾ ಗಾಂಧಿಯವರು 1977ರ ಸಮಯದಲ್ಲಿ ಜನತಾ ಸರ್ಕಾರ ಅಧಿಕಾರಕ್ಕೆ ಬಂತು. ಆಗ ಉತ್ತರ ಪ್ರದೇಶದ ಒಂದು ಹಳ್ಳಿಗೆ ಹೋಗ್ತಾರೆ. ಆ ಹಳ್ಳಿಗೆ ಹೋದಾಗ ಅಲ್ಲಿ ಬಹಳ ಕಷ್ಟ, ಜನತಾ ಪಕ್ಷದ ಮೇಲೆ ತುಂಬ ದೂರುಗಳು ಬರ್ತದೆ, ಏನು ಸೇವೆ ಇಲ್ಲ. ಆಗ ಇಲ್ಲಿ ಆ ಬಡ ಜನರು ಹೇಳ್ತಾರೆ, ಲಾಠಿ ಗೋಲಿ ಕಾಯಂಗೆ ಇಂದಿರಾ ಕೋ ಲಾಯಂಗೆ ಅಂತ ಹೇಳುತ್ತಾರೆ. ಆದ್ದರಿಂದ ಇಂದಿರಾ ಗಾಂಧಿಯವರ ಸಿಮ್ಲಾ ಒಪ್ಪಂದವನ್ನು ನಾವು ತಿಳಿದುಕೊಳ್ಬೇಕು. ಅದರಿಂದ ಅದೇ ರೀತಿ ಬಾಂಗ್ಲಾ ವಿಮೋಚನೆಯನ್ನು ಮಾಡಿದ್ದು, ಸರ್ಜಿಕಲ್ ಸ್ಟ್ರೈಕ್ ಮೊದಲನೇದಾಗಿ ಚರಿತ್ರೆಯಲ್ಲಿ ಮಾಡಿದ್ಯಾರು? ಶ್ರೀಮತಿ ಇಂದಿರಾ ಗಾಂಧಿಯವರು ಬಾಂಗ್ಲಾದೇಶದ ಆ ಸೈನಿಕರನ್ನು ವಿಮೋಚನೆ ಮಾಡಿದ್ದು. ಇಂತಹ ಸಂಗತಿಗಳನ್ನು ಅಳವಡಿಸಿಕೊಂಡು ನಮ್ಮ ಕಾಂಗ್ರೆಸ್ನವರು ಇಂದಿರಾ ಗಾಂಧಿಯ ಚರಿತ್ರೆಯನ್ನು, ಹಿಸ್ಟ್ರಿಯನ್ನು ಓದಿದರೆ ಅವರು ಏನೆಲ್ಲ ಕೆಲಸ ಮಾಡುತ್ತಾರೆ ಅಂತ ಹೇಳಿಕೊಂಡು ನನಗೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಎಲ್ಲರಿಗೂ. ಎ.ಕೆ. ಮುಹಿಯುದ್ದೀನ್ ಎಂಬವರಿಗೆ ನಮ್ಮ ಒಂದು ಪ್ರಶಸ್ತಿ ಸಿಕ್ಕಿದೆ. ನಮ್ಮ ಇವತ್ತಿನ ರಾಜ್ಯೋತ್ಸವ ನಮ್ಮ ಜಿಲ್ಲಾ ಮಟ್ಟದ ಪ್ರಶಸ್ತಿ. ಅವರು ನಮ್ಮ ಕಾಂಗ್ರೆಸ್ನ ಒಬ್ಬ ದೊಡ್ಡ ಕಾರ್ಯಕರ್ತರು ಕೂಡ ಹೌದು. ನಮ್ಮ ಪಂಚಾಯತ್ ಉಲ್ಲಾಳದಲ್ಲಿ ಕಡಲ್ ಕೊರತ ಎಂಬ ಒಂದು ಪುಸ್ತಕವನ್ನು ಕೂಡ ಅವರು ಬರೆದಿದ್ದಾರೆ. ಯಾಕಂದ್ರೆ ಅವರೊಂದು ಕಾಂಗ್ರೆಸ್ನ ಕಾರ್ಯಕರ್ತ, ಬಹಳ ಹಳೆ ಕಾಲ. ಅವರಿಗೂ ಕೂಡ ನಮ್ಮ ಈ ಒಂದು ಸಭೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಹೇಳಿ, ಅದಕ್ಕಾಗಿ ನಮ್ಮ ಅದನ್ನು ಶಿಫಾರಸು ಮಾಡಿದಂತಹ ನಮ್ಮ ಶಾಸಕರಾದ ಯು.ಟಿ. ಖಾದರ್ ಅವರಿಗೂ ಕೂಡ ಅಭಿನಂದನೆ. ಯಾವುದೇ ಕೆಲಸ ಮಾಡುವ ಪಕ್ಷ ಕಂಪಲ್ಸರಿ ಇಂದಿರಾ ಗಾಂಧಿ ಯಾಕಂದ್ರೆ ಆ ಪಕ್ಷದಲ್ಲಿ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಇಲ್ಲಿ ಯಾರು ಇಂದಿರಾ ಗಾಂಧಿ ಆಗ್ತದೆ. ಯಾಕಂತ ನಮ್ಮ ಪುಣ್ಯತಿ 32 ಪುಣ್ಯತಿ ಕಾರ್ಯಕ್ರಮವನ್ನು ನಾವು ಕಚೇರಿಯಲ್ಲಿ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ಹಿರಿಯ ಕಾಂಗ್ರೆಸ್ಸರು, ಮಂಡಲ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರು, ಮೂಡದ ಮಾಜಿ ಅಧ್ಯಕ್ಷರು, ಹಾಗೆ ನಮ್ಮ ಎಲ್ಲ ನಮ್ಮ ಈ ಒಂದು ಬ್ಲಾಕ್ ಜಿಲ್ಲಾ ಕಾಂಗ್ರೆಸ್ನ ಒಂದು ನಾಯಕರಾದ ಗೋಡ್ಜಾಲ್ರವರೇ, ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಬಂದ ಮಲ್ಲಿಕಾ ಪಟಲರವರೇ, ಹಾಗೆ ನಮ್ಮ ಉಳ್ಳಾಲ್ ಬ್ಲಾಕ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾದ ಸುರೇಶ್ ಭಟ್ನಗರ್ ಅವರೇ, ಜಿಲ್ಲಾ ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾತಕದ ಅಧ್ಯಕ್ಷರಾದ ಕರೀಂರವರೇ, ಹಾಗೆ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಇಂಟ್ರಾಕ್ಟಿನ ಅಧ್ಯಕ್ಷರಾದ ಹರೀಶ್ ರಾವ್ರವರೇ, ನಮ್ಮ ಮಹಿಳಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಸುರೇಖಾ ಚಂದ್ರರವರೇ, ಹಾಗೆ ನಮ್ಮ ಈ ಒಂದು ಉಳ್ಳಾಲ್ ಬ್ಲಾಕ್ ಕಾಂಗ್ರೆಸ್ಸಿನ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ದೇವಕಿ ಉಳ್ಳಾಲ್ರವರೇ, ಉಳ್ಳಾಲ್ ಬ್ಲಾಕ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರಹಮಾನ್ ಕೋರ್ಜಾಲ್ರವರೇ, ಈ ಒಂದು ಉಳ್ಳಾಲ್ ಬ್ಲಾಕ್ ಕಾಂಗ್ರೆಸ್ಸಿನ ಕೋಶಾಧಿಕಾರಿಯಾದ ಪುರುಷೋತ್ತಮ ವಂಚಂದ್ರವರೇ, ಉಳ್ಳಾಲ್ ಬ್ಲಾಕ್ ಕಾಂಗ್ರೆಸ್ಸಿನ ಸಂಘಟನಾ ಕಾರ್ಯದರ್ಶಿಯಾದ ಇಕ್ಬಾಲ್ ಕಾಮರ್ಗಿ ಅವರೇ, ಹಾಗೆ ನಮ್ಮ ಅಲ್ಪಸಂಖ್ಯಾತರ ನಾಯಕರಾದ ಜಕಾರಿಯಾರವರೇ, ಹಾಗೆ ನಮ್ಮ ಉಳ್ಳಾಲ್ ಬ್ಲಾಕ್ ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾತಕರ ಅಧ್ಯಕ್ಷರಾದ ಅಲ್ವಿನ್ ಡಿಸೋಜರವರೇ, ಹಾಗೆ ನಮ್ಮ ಹಿರಿಯ ನಮ್ಮ ಒಂದು ಕಾಂಗ್ರೆಸ್ಗಾರಾದ ನಮ್ಮ ಮೊಹಮ್ಮದ್ ಮುಕ್ಕಚ್ಚೇರಿಯವರೇ, ಹಾಗೆ ನಮ್ಮ ಕೋಟೆಕಾರ್ ಗ್ರಾಹಕರ ಸಹಕಾರಿ ಸಂಘದ ಉಪಾಧ್ಯಕ್ಷರಾದ ಅಫ್ಸಾಲಿ ಅವರೇ, ಹಾಗೆ ನಮ್ಮ ಎಲ್ಲ ಈ ಒಂದು ಇಲ್ಲಿ ಬಂದಂಥ ಎಲ್ಲ ನಮ್ಮ ಈ ಉಳ್ಳಾಲ ಕಾಂಗ್ರೆಸ್ನ ಕೌನ್ಸಿಲರ್, ಹಾಗೆ ಮಹಿಳಾ ನಾಯಕಿಯರೇ, ಹಾಗೆ ನಮ್ಮ ತಾಲೂಕು ಪಂಚಾಯತ್ನ ಸದಸ್ಯರೇ, ಪಂಚಾಯತ್ ಸದಸ್ಯರೇ, ಹಾಗೆ ಎಲ್ಲ ನಮ್ಮ ಗ್ರಾಮ ಸಮಿತಿಯ ಅಧ್ಯಕ್ಷರುಗಳೇ, ಹಾಗೆಲ್ಲ ನಮ್ಮ ಬಂದಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಬಂಧುಗಳೇ, ನಾವು ಇವತ್ತು ಇಂದಿರಾ ಗಾಂಧಿ ಅವರ ನಮ್ಮ ಒಂದು 30ನೇ ಪುಣ್ಯತಿಥಿ ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ಈ ದೇಶದಲ್ಲೇ ನಮ್ಮ
ಒಂದು ಉತ್ತಮ ಒಂದು ಬಲಿಷ್ಠ ಒಂದು ಪ್ರಧಾನಿಯಲ್ಲಿ ನಮ್ಮ ಇಂದಿರಾ ಗಾಂಧಿ ಒಬ್ಬರ ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ. ಯಾಕೆಂದರೆ ಈ ಒಂದು ದೇಶವನ್ನು 17 ವರ್ಷಗಳ ಕಾಲ ಆಳಿದಂಥ ಒಂದು ಮಹಿಳೆ ಇದ್ದರೆ ಅದು ಇಡೀ ವಿಶ್ವದಲ್ಲಿ ಇಂಥ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡು ಬಂದಂತಹ ಒಬ್ಬ ಮಹಿಳೆ ಇದ್ದರೆ ಅದು ನಮ್ಮ ಇಂದಿರಾ ಗಾಂಧಿಯವರು. ಆ ಸಂದರ್ಭದಲ್ಲಿ ನಮ್ಮ ಈ ಒಂದು ದೇಶದ ಪರಿಸ್ಥಿತಿ ಏನೂ ಇರಲಿಲ್ಲ. ಮೋದಿ ಅವರ ಒಂದು ನೆಹರು ಫ್ಯಾಮಿಲಿ ಈಗ ಹೇಳ್ತಾರೆ BJP ಅವರು ಇವರ ನಮ್ಮ ಚರಿತ್ರೆಯನ್ನು ಬದಲು ಮಾಡಿಕೊಡ್ತಾರೆ ಈಗ BJP ಅವರು. ಯಾಕೆಂದರೆ ಮೋತಿಲಾಲ್ ಹಿಡಿದು ನೆಹರು ಅವರು ಹಾಗೆ ಇಂದಿರಾ ಗಾಂಧಿ ಇಡೀ ಕುಟುಂಬ ಒಂದು ಇಡೀ ದೇಶದಲ್ಲಿ ಒಂದು ದೊಡ್ಡ ಆಸ್ತಿವಂತ ಇದ್ದಂಥ ಒಂದು ಫ್ಯಾಮಿಲಿ ಇದ್ದರೆ ಅದು ನಮ್ಮ ಇಂದಿರಾ ಗಾಂಧಿ ನೆಹರು ಫ್ಯಾಮಿಲಿ. ಅದನ್ನು ನಮ್ಮ ದೇಶಕ್ಕೆ ತ್ಯಾಗ ಮಾಡಿದರು ನೆಹರು ಅವರು. ಇವರು ಹೇಳ್ತಾರೆ ಈ BJP ಅವರು ನೆಹರು ಅವರು 10 ವರ್ಷಗಳ ಕಾಲ ಜೈಲನ್ನು ಅನುಭವಿಸಿದರು. ಈ ಸ್ವಾತಂತ್ರ್ಯ ಪ್ರಧಾನಿಯಾದ ನಮ್ಮ ಮೊದಲ ಪ್ರಧಾನಿ ಯಾರು ನೆಹರು ಅವರು 10 ವರ್ಷಗಳ ಕಾಲ ಜೈಲಿನಲ್ಲಿದ್ದರು. ಇದೇನು 10 ವರ್ಷ ಅಂದರೆ ಏನು ಇಲ್ಲ ಸಾಧಾರಣ ಒಂದು ತಿಂಗಳು ಜೈಲಿಗೆ ಕೂತ ಅಂತ ಪರಿಸ್ಥಿತಿ ಯಾರಿಗೂ ಇಲ್ಲ ಅಂತ ಈ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಕೊಡಲಿಕ್ಕೆ ಒಂದು ಹೋರಾಟ ಮಾಡಿದ ಈ ಒಂದು ಕುಟುಂಬ, ಈ ನೆಹರು ಕುಟುಂಬ, ಇದು ನಮ್ಮ ಇಡೀ ಒಂದು ಚರಿತ್ರೆಯಲ್ಲಿಂದ ಇಡೀ ವಿಶ್ವದಲ್ಲಿ ಈ ದೇಶಕ್ಕೆ ಒಂದು ತ್ಯಾಗ ಮಾಡಿದ ಒಂದು ಕುಟುಂಬ ಇಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಂದಿರಾ ಗಾಂಧಿ ಅವರು ಇದ್ದ ಸಂದರ್ಭ ಇಂಡಿಯಾ ಅಂದರೆ ಇಂದಿರಾ ಗಾಂಧಿ ಇಂಡಿಯಾ ಅಂತ ಒಂದು ಆ ಪರಿಸ್ಥಿತಿ ಇತ್ತು. ನಾವು ನಮ್ಮ ಈ ಭಾರತದ ಪರಿಸ್ಥಿತಿ ಏನು ಸರಿ ಇರಲಿಲ್ಲ. ಪಂಚವಾರ್ಷಿಕ ಯೋಜನೆ ಅನೇಕ ಯೋಜನೆ ತಂದು ನಮ್ಮ ಈ ದೇಶ ಇಡೀ ಒಂದು ಅಭಿವೃದ್ಧಿಶೀಲ ರಾಷ್ಟ್ರ ಆಗುವುದಕ್ಕೆ ದೊಡ್ಡ ಪಾತ್ರ ವಹಿಸಿದಂಥ ಒಂದು ಪ್ರಧಾನಿ ಇದ್ದರೆ ಅದು ಇಂದಿರಾ ಗಾಂಧಿ ಅಂತ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಇವರೀಗ 6 ವರ್ಷ ಇವರು ಇದು ಮಾಡಿದರು ಯಾರು ನಮ್ಮ BJP ಸರ್ಕಾರ. ಇವರು ಚರಿತ್ರೆಯನ್ನೇ ಬದಲು ಮಾಡಲಿಕ್ಕೆ ಹೊರಟಿದ್ದಾರೆ ಚರಿತ್ರೆಯನ್ನೇ. ಇದು ಇವರ ಈ ಚರಿತ್ರೆಯಲ್ಲಿ ಅವರೀಗ BJP ಮಾಡಿದೇನು ಈ ನೆಹರು ಕುಟುಂಬ, ಈ ಪ್ರಧಾನಿ ನೆಹರು ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ಇವರ ಈ ಒಂದು ದೇಶವನ್ನು ಬಲಿಷ್ಠವಾಗಿ ಒಂದು ಸುದೃಢವಾಗಿ ಮಾಡಿದ ಪ್ರಧಾನಿಗಳಿದ್ದರೆ ಇವರೇ. ಮತ್ತೆ ನಮ್ಮ ನರಸಿಂಹರಾವ್ ಮತ್ತೆ 10 ವರ್ಷ ನಮ್ಮ ಆಳಿದಂಥ ನಮ್ಮ ಮನಮೋಹನ್ ಸಿಂಗ್ ಅವರು. ಇವರು ನಮ್ಮ ಭಾರತ ದೇಶ ಜಾತ್ಯತೀತ ದೇಶ. ಇದು ಯಾವತ್ತು ಹಿಂದೂ ಮುಸ್ಲಿಂ ಕೇಸರ ಒಂದು ಅನ್ಯೋನ್ಯತೆಯಿಂದ ಒಂದು ಬಾಳುವಂಥ ದೇಶ ಇಡೀ ಜಗತ್ತಲ್ಲಿ ಇದ್ದರೆ ಅದು ಭಾರತ ದೇಶ. ಯಾಕೆಂದರೆ ನಾನು ಈ ಮಾತನ್ನು ಯಾಕೆ ಹೇಳಿದೆ ಅಂದರೆ ಈ ಕೋಮುವಾದಂಥ ಪಕ್ಷ ಈ ಅಧಿಕಾರದಲ್ಲಿ ಇದ್ದರೆ ಖಂಡಿತವಾಗಿ ಇದಕ್ಕೆ ನಮಗೆ ನೆಮ್ಮದಿಯ ಸಾಮರಸ್ಯದ ಜೀವನಕ್ಕೆ ಧಕ್ಕೆ ಬರ್ತದೆ. ನಾವೆಲ್ಲರೂ ಇದನ್ನು ಆಲೋಚನೆ ಮಾಡಬೇಕಾಗ್ತದೆ. ಈಗ ಗೋಲ್ಜಾಲ್ ಅವರು ಹೇಳಿದರು ಮಹಿಳೆಯರು ಮತ್ತು ಹೊಸ ಮುಖ ಯುವಕರ ಪಾತ್ರ ನಮಗೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೋಲಿಕ್ಕೆ ಕಾರಣ ನಮ್ಮ ಈ ಎರಡು ಒಂದು ಶಕ್ತಿ ನಮ್ಮಲ್ಲಿ ಕಮ್ಮಿ ಇದೆ. ಇದರ ಮುಂದಿನ ದಿನಗಳಲ್ಲಿ ನಾವು ಮಹಿಳಾ ಒಂದು ಸಂಘಟನೆ ಮಾಡಬೇಕಾಗ್ತದೆ. ಹಾಗೆ ನಮ್ಮ ಯುವಕರ ಒಂದು ತಂಡವನ್ನು ಸಹ ಮಾಡಬೇಕಾಗ್ತದೆ. ಇದನ್ನೆಲ್ಲ ನಮ್ಮ ಈ ಮಾದರಿ ಆಗ್ತದೆ. ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ನಮ್ಮ ಯುಟಿ ಖಾದರ್ ಅವರು ಈ ಒಂದು ಕ್ಷೇತ್ರದಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಬಲವನ್ನು ಕೆಲಸವನ್ನು ಮಾಡಿದರೆ ಖಂಡಿತವಾಗಿಯೂ ಈ ಒಂದು ಕಾಂಗ್ರೆಸ್ ಪಕ್ಷ ಈ ಮಂಗಳೂರು ವಿಧಾನಸಭಾ ಕರ್ನಾಟಕದಕ್ಕೆ ಒಂದು ಮಂಗಳೂರು ವಿಧಾನಸಭಾ ಈ ಒಂದು ಅದಕ್ಕೆ ಒಂದು ಸ್ಫೂರ್ತಿಯಾಗಲಿ. ಹಾಗೆ ಎಲ್ಲ ಸೇರಿಕೊಂಡು ನಮ್ಮ ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠ ಮಾಡಿಕೊಂಡು ಹೋಗುವ ಒಗ್ಗಟ್ಟಿನಿಂದ ಮಾಡಿಕೊಂಡು ಹೋಗಿ ನಮ್ಮ ಈ ದೇಶದ ಒಂದು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಆಗಲಿ ಕೇಂದ್ರದಲ್ಲಿ ಆಗಲಿ ನಮ್ಮ ಎಲ್ಲರೂ ಮನಸ್ಸು ಮಾಡಿದರೆ ನಮಗೆ ಕಷ್ಟ ಆಗಲಿಕ್ಕಿಲ್ಲ. ನಮ್ಮಲ್ಲಿ 3 ಜಾತಿ ಇದೆ, ಹಿಂದೂ ಮುಸ್ಲಿಂ ಎಲ್ಲ ಜಾತಿ ನಮ್ಮೊಟ್ಟಿಗೆ ಇದ್ದಾರೆ. BJP ಆಗಲಿ ಒಂದೇ ಒಂದು ಧರ್ಮ ಇರುವುದು, ಅದರಲ್ಲಿ ಒಂದು ಹಿಂದೂ ಮಾತ್ರ ಇರುವುದು. ಅದನ್ನು ನಮಗೆ ಕಷ್ಟ ಆಗಲಿಕ್ಕಿಲ್ಲ. ಎಲ್ಲ ಒಗ್ಗಟ್ಟಿನಿಂದ ನಮ್ಮ ಸ್ವಾರ್ಥವನ್ನು ಬಿಟ್ಟು ಒಟ್ಟಿಗೆ ಸೇರಿಕೊಂಡು ಹೋದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಈ ದೇಶಕ್ಕೆ ಒಂದು ನಮ್ಮ ಈ ಕಾಂಗ್ರೆಸ್ ಪಕ್ಷ ಅಗತ್ಯ ಇದೆ ಅಂತ ಹೇಳಿಕೊಂಡು ಇಂದಿರಾ ಗಾಂಧಿ ಅವರ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ನಮ್ಮ ಈ ಶ್ರದ್ಧಾಂಜಲಿ ಅರ್ಪಿಸಿಕೊಂಡು ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ನನಗೆ ಇವತ್ತು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿಕೊಂಡು ಈ ಕಾರ್ಯಕ್ರಮದ ಒಂದು ಅಚ್ಚುಕಟ್ಟಾಗಿ ಪೂರ್ಣ ಕಾರ್ಯಕ್ರಮದ ಉಸ್ತುವಾರಿಯಾಗಿ ನಮ್ಮ ಅಧ್ಯಕ್ಷರು ಎಲ್ಲ ಕಾರ್ಯಕ್ರಮಕ್ಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ವಿಶೇಷ ಅವರಿಗೆ ಧನ್ಯವಾದವನ್ನು ಹೇಳುತ್ತಾ ನಮ್ಮ ಕೋಚರಿಗಳಿಂದವರಿಗೂ ನಮ್ಮ ಪಕ್ಷದ ಹಾಗೆ ನಮ್ಮ ಜಿಲ್ಲಾ ವೀಕ್ಷಕರು ಹಾಗೂ ನಮ್ಮ ಅಲ್ಪಸಂಖ್ಯಾತ ಜಿಲ್ಲಾ ಅಧ್ಯಕ್ಷರು ಹಾಗೆ ಜಿಲ್ಲಾ ಬ್ಲಾಕಿನ ಅಲ್ಪಸಂಖ್ಯಾತ ಅಧ್ಯಕ್ಷರು ಮತ್ತು ಜಿಲ್ಲಾ ಕಾರ್ಯದರ್ಶಿ ಸೆಕ್ರೆಟರು ಮಹಿಳಾ ಅಧ್ಯಕ್ಷರು ಹಾಗೆ ಇಂಟಕಿನ ಅಧ್ಯಕ್ಷರು ಮೆಂಬರ್ಸು ಹಾಗೆ ನಗರಸಭೆ ಸದಸ್ಯರು ಪಂಚಾಯತಿ ಸದಸ್ಯರು ಹಾಗೆ ಮುಖ್ಯವಾಗಿ ನಮ್ಮ ಪಕ್ಷದ ಬೆನ್ನೆಲುಬು ಅಂತ ಇರುವ ಎಲ್ಲ ಕಾರ್ಯಕರ್ತರಿಗೂ ಎಲ್ಲರಿಗೂ ಪ್ರತ್ಯೇಕವಾಗಿ ಯಾರಾದರೂ ಪ್ರತ್ಯೇಕ ಹೇಳಲಿಕ್ಕೆ ಆಗುವುದಿಲ್ಲ. ಹಾಗೆ ಎಲ್ಲರಿಗೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೂ ವಂದನೆಯನ್ನು ಹೇಳುತ್ತಾ